ಯಾವಾಗಲೂ ಬಾವಲಿ ಮಾನವ ಎನ್ನಬಹುದಾದ ಬ್ಯಾಟ್ಮನ್ ಫಾರೆವರ್ ಖ್ಯಾತಿಯ ನಟ ವಾಲ್ ಕಿಲ್ಮರ್ ಅವರು ಲಾಸ್ ಏಂಜಲ್ಸ್ನಲ್ಲಿ ನ್ಯೂಮೋನಿಯಾದಿಂದ ನಿಧನರಾದರು. ಬ್ಯಾಟ್ಮ್ಯಾನ್ ಫಾರೆವರ್ನಲ್ಲಿನ ಬ್ರೂಸ್ ವೇಯ್ನ್ ಪಾತ್ರದಿಂದ ವಾಲ್ ಕಿಲ್ಮರ್ ಲೋಕ ಖ್ಯಾತಿಯನ್ನ ಗಳಿಸಿದ್ರು. ವಾಲ್ ಕಿಲ್ಮರ್ ಅವರು ಕೆಲವು ಕಾಲದಿಂದ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಎಂದು ಅವರ ಮಗಳು ಮೆರಿಸಿಡೆ ಕಿಲ್ಮರ್ ನ್ಯೂಯಾರ್ಕ್ ಟೈಮ್ಸ್ಗೆ ಹೇಳಿರುವುದು ವರದಿಯಾಗಿದೆ. 1984ರ ಟಾಪ್ ಸೀಕ್ರೆಟ್, 85ರ ರಿಯಲ್ ಜೀನಿಯಸ್ ಚಿತ್ರಗಳ ಮೂಲಕ ಹಾಲಿವುಡ್ ನಟ ಎನಿಸಿದ ವಾಲ್ ಕಿಲ್ಮರ್ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚು ಖ್ಯಾತಿಯನ್ನ ಗಳಿಸಿದ್ರು. ಟಾಪ್ ಗನ್ ಬಳಿಕ ಅವರು ನಟಿಸಿದ ವಿಲೋ ಫ್ಯಾಂಟಸಿ ಚಿತ್ರ ಅವರನ್ನ ಹೆಚ್ಚು ಜನಪ್ರಿಯರಾಗಿಸಿತ್ತು. 90ರ ದಶಕದಲ್ಲಿ ಟಾಮ್ ಸ್ಟೋನ್, ಟ್ರೂ ರೊಮ್ಯಾನ್ಸ್, ಹೀಟ್, ಬ್ಯಾಟ್ಮ್ಯಾನ್, ದ ಗೋಸ್ಟ್, ಡಾರ್ಕ್ನೆಸ್, ಸ್ಟಂಟ್, ಪ್ರಿನ್ಸ್ ಆಫ್ ಈಜಿಪ್ಟ್, ಸ್ನೋಮ್ಯಾನ್, ಕಿಸ್ ಕಿಸ್ ಬ್ಯಾಂಗ್ ಬ್ಯಾಂಗ್ ಮೊದಲಾದವು ಅತಿ ಯಶಸ್ವಿಯಾದವು. 1988ರಲ್ಲಿ ಅವರು ನಟಿ ಜೋಅನ್ನೆ ವ್ಯಾಲಿಯನ್ನ ಮದುವೆಯಾದರು. ಅವರಿಗೆ ಮಗಳು ಮೆರಿಸಿಡೆ, ಮಗ ಜಾಕ್ ಮಕ್ಕಳು.